ಶುಂಠಿಯು ಅರಶಿನ, ಏಲಕ್ಕಿಗಳ ಜಿಂಜರ್ ಬರೇಸಿ ಕುಟುಂಬಕ್ಕೆ ಸೇರಿದ್ದು. ಜಿಂಜಿಬರ್ ಅಫಿಸಿನಲ್ ಎಂಬ ಸಸ್ಯಶಾಸ್ತ್ರೀಯ ಹೆಸರು ಹೊಂದಿದೆ. ಆಸ್ಟ್ರೇಲಿಯಾ ಮೂಲದ ಕಾಡು ಶುಂಠಿಯು ಬೆಳೆಸುವ ಬೆಳೆಯಾಗಿ 7 ವರ್ಷಗಳ ಹಿಂದೆ ಏಷ್ಯಾವಲ್ಲದೆ ಹವಾಯಿಯವರೆಗೆ ಹಬ್ಬಿದೆ. ಯುರೋಪಿಗೆ ಮಸಾಲೆ ವಸ್ತುಗಳ ಜೊತೆಗೆ ಹೋಗಿದೆ. ಕ್ರಿಸ್ತಪೂರ್ವ 400ರ ಸುತ್ತಿನಲ್ಲಿ ಕನ್ಫ್ಯೂಸಿಯಸ್ ಸೇರಿ ಚೀನಾದಲ್ಲಿ ಇದರ ಬಗೆಗೆ ಹಲವು ದಾಖಲೆಗಳು ಇದೆ. ಪ್ರತಿ ಆಟದಲ್ಲಿ ಶುಂಠಿ ತಪ್ಪಿಸಬೇಡಿ ಎಂಬುವುದು ಚೀನಾದ ವಾಕ್ಯ. ಚೀನಾ, ಭಾರತ, ಜಪಾನ್ಗಳಲ್ಲಿ ಶುಂಠಿ ಅಜ್ಜಿಮದ್ದಾಗಿ ಪ್ರಸಿದ್ಧ. ಲೋಕದಲ್ಲಿ ವರ್ಷಕ್ಕೆ 49 ಲಕ್ಷ ಟನ್ ಶುಂಠಿ ಬೆಳೆಯುವುದರಲ್ಲಿ 45% ಭಾರತದಲ್ಲಿ ಬೆಳೆಯುತ್ತದೆ. ಒಂದು ಸ್ಥೂಲ ನೋಟ ಮುಂದಿನಂತಿದೆ. ಭಾರತ 22 ಲಕ್ಷ ಟನ್, ನೈಜೀರಿಯಾ 7.8 ಲಕ್ಷ ಟನ್, ಚೀನಾ 6.8 ಲಕ್ಷ ಟನ್, ನೇಪಾಳ 3.1 ಲಕ್ಷ ಟನ್, ಇಂಡೋನೇಷ್ಯಾ 2 ಲಕ್ಷ ಟನ್, ಥೈಲ್ಯಾಂಡ್ 1.7 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.